ಉಜಿರೆಯ ಬ್ರಹ್ಮ ಕಲಶ ಆರಂಭ ಆಗಿದೆ. ಬಹಳಷ್ಟು ವಿಶೇಷವಾಗಿ ಉಜಿರೆ ಬ್ರಹ್ಮ ಕಲಶದಲ್ಲಿ ಬಹಳ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾವೀಗ ಇರುವಂತಹದ್ದು ಉಜಿರೆ ಬ್ರಹ್ಮ ಕಲಶೋತ್ಸವದ ಅನ್ನಪೂರ್ಣ ಛತ್ರದಲ್ಲಿ ಸುಪ್ರಸಾದ ಭೋಜನ ಶಾಲೆ ಅನ್ನುವಂತಹ ಛತ್ರದಲ್ಲಿ ಬಹಳ ವಿಶೇಷವಾದಂಥ ಅಲಂಕೃತಗೊಂಡಿರುವಂತಹ ಭೋಜನ ಶಾಲೆ ಇದಾಗಿದ್ದು ಬಹಳ ವಿಶೇಷವಾಗಿ ಇಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಈ ಭೋಜನ ಶಾಲೆಯ ಒಳಭಾಗಕ್ಕೆ ಹೋಗುವ ಅಂದರೆ ಈಗಾಗಲೇ ನಾವು ನಿಮಗೆ ಈ ಹಿಂದೆ ತಿಳಿಸಿದ್ವಿ, ಅಂದರೆ ಯಾವ ರೀತಿಯಾಗಿ ತಯಾರಾಗ್ತಾ ಇದೆ ಅನ್ನುವಂಥ ತಿಳಿಸಿದ್ವಿ. ಇವತ್ತು ತಯಾರಾಗಿದ್ದು ಹೇಗಿದೆ ಅನ್ನುವಂಥದ್ದು ನಿಮಗೆ ತಿಳಿಸ್ತಾ ಇದ್ದೀವಿ. ಬಹಳ ವಿಶೇಷವಾದಂತಹ ಒಂದು ಶಿವನ ಮೂರ್ತಿ ಆರಾಧನೆ, ಶಿವನ ಆರಾಧನೆಯ ಧ್ಯಾನಸ್ಥದಲ್ಲಿ ನಿರತನಾಗಿರುವಂತಹ ಶಿವನ ಆರಾಧನೆಯೊಂದಿಗೆ ಈ ಒಂದು ವಿಶೇಷವಾದಂತಹ ಅಲಂಕಾರ ನಡೆದಿದೆ. ಬಹಳ ಅದ್ಭುತವಾದಂತಹ ಒಂದು ಲೈಟಿಂಗ್ಸ್, ಅದರ ಜೊತೆಗೆ ಬಹಳ ವಿಶೇಷವಾದಂತಹ ಒಂದು ಚಿತ್ರಣ ಇಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ 2 ಆನೆಗಳ ಚಿತ್ರಣ, ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಈ ಯಕ್ಷಗಾನದ ಚಿತ್ರಣವನ್ನು ಕೂಡ ತಾವೀಗ ನೋಡ್ಬೋದು. ಅದರ ಜೊತೆಗೆ ಒಳಭಾಗವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ಬಹಳ ವಿಶೇಷವಾದಂತಹ ಅಲಂಕಾರಗೊಂಡಿರುವಂತಹ ಒಳಭಾಗ, ಹಲವು ಕಂಬಗಳನ್ನು ಹೊಂದಿರುವಂತಹ ಒಂದು ವಿಶೇಷವಾದಂಥ ಸಭಾಂಗಣ. ಆ ಸಭಾಂಗಣದ ಒಳಭಾಗವನ್ನು ನಾವೀಗ ತೋರಿಸ್ತಾ ಇದ್ದೀವಿ ನಿಮಗೆ. ಬಹಳ ಅದ್ಭುತವಾದದ್ದು ಮತ್ತು ಬಹಳ ವಿಶೇಷವಾದಂಥ ಅಲಂಕಾರ. ನಡುವಲ್ಲಿ ಅನ್ನಪೂರ್ಣೆಯ ಆರಾಧನೆ ಮಾಡುವಂತಹ ಒಂದು ಗುಡಿ, ಆ ಗುಡಿಯನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ವಿ. ಗುಡಿಯಲ್ಲಿ ದೇವರ ಆರಾಧನೆಯು ಕೂಡ ನಡೀತಾ ಇದೆ. ಈ ಒಂದು ಸುಪ್ರಸಾದ ಭೋಜನ ಶಾಲೆಯ ಮಧ್ಯಭಾಗದಲ್ಲಿರುವಂಥ ಗುಡಿಯನ್ನು ಕೂಡ ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ಒಂದು ದೇವರ ಗುಡಿಯ ಮುಂಭಾಗದಲ್ಲಿ ವಿಶೇಷವಾದಂಥ ತರಕಾರಿಗಳನ್ನು ಹಾಕಿ ಮುಡಿಯನ್ನು, ಜೊತೆಗೆ ಎಲ್ಲ ರೀತಿಯಾದಂತಹ ಹಸಿರು ಕಾಣಿಕೆ ಬಂದಿರುವಂತಹ ಕೆಲವೊಂದು ತರಕಾರಿಗಳನ್ನು ಇಲ್ಲಿ ಪ್ರಸಾದದ ರೂಪದಲ್ಲಿ ನೀಡಲಾಗಿದೆ. ಎದುರು ಭಾಗದಲ್ಲಿ ದೇವರಿಗೆ ಆ ತರಕಾರಿಯ ನೈವೇದ್ಯವನ್ನು ಕೂಡ ಮಾಡಲಾಗಿರುವಂಥದ್ದು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶಾಲವಾದಂಥ ಸುಂದರವಾದಂತಹ ಗುಡಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷ. ಅದರ ಜೊತೆಗೆ ದನ ಮತ್ತು ಕರುವಿನ ಚಿತ್ರಣ ಮತ್ತು ನವಿಲು ಮತ್ತು ಜಿಂಕೆಯ ಚಿತ್ರಣ ಇವು ಕೂಡ ಬಹಳಷ್ಟು ಗಮನ ಸೆಳೀತಾ ಇದೆ. ಬಹಳ ಸುಂದರವಾಗಿ ನಿರ್ಮಾಣಗೊಂಡಿರುವಂತಹ, ಬಹಳ ಚೆಂದ ಕಾಣ್ತಾ ಇರುವಂತಹ ಈ ಒಂದು ಗುಡಿಯನ್ನು ತಾವೀಗ ಭೋಜನಾಲಯದ ಒಳಭಾಗದಲ್ಲಿ, ಸುಪ್ರಸಾದ ಭೋಜನಾಲಯದ ಒಳಭಾಗದಲ್ಲಿ ತಾವೀಗ ಗಮನಿಸ್ತಾ ಇದ್ರಿ. ಇಲ್ಲಿ ಬಂದು ಭೋಜನವನ್ನು ಸ್ವೀಕರಿಸುವಂಥವರನ್ನು ಕೂಡ ನಾವೀಗ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂತಂದರೆ ಈಗಲ್ಲ, ಮುಂದೆ ನಿಮಗೆ ಬಹಳಷ್ಟು ಈಗ ನಮಗೆ ಈ ಒಂದು ಭೋಜನಾಲಯ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ಪುಟ್ಟ ಪ್ರಯತ್ನ ಮಾಡ್ತಾಯಿದ್ವಿ. ಇಡೀ ಸುರುಚಿ ಪಾಕಶಾಲೆ ಅನ್ನುವಂಥದ್ದು ನೋಡಿ ಒಳಭಾಗದಲ್ಲಿ, ಅಂದರೆ ಇದು 8 ಕೌಂಟರ್. ಇಡೀ ಪಾಕಶಾಲೆಗೆ ಒಂದು ಹೊಸ ಲುಕ್ಕನ್ನು ಮತ್ತು ಅದ್ಭುತವಾದಂಥ ಲುಕ್ಕನ್ನು ಕೊಡ್ತಾ ಇರುವಂಥದ್ದು ಈ ಕೌಂಟರ್ಗಳು. ಈ ಕೌಂಟರ್ನ ಚಿತ್ರಣವು ಕೂಡ ಬಹಳ ವಿಶೇಷವಾಗಿ ಕಾಣ್ತಾ ಇದೆ, ಬಹಳ ವೈಭವಯುತವಾಗಿ ಕಾಣ್ತಾ ಇದೆ. ಮತ್ತು ಇಡೀ ಒಂದು ಪಾಕಶಾಲೆಗೂ ಹೊರಗಡೆನ ಕೌಂಟರಿಗೂ ಮತ್ತು ಭೋಜನಾಲಯಕ್ಕೂ ವ್ಯತ್ಯಾಸವನ್ನು ಕೊಡುವಂಥದ್ದು. ಒಳಭಾಗದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ, ಆದರೆ ಅಡಿಗೆ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲಿಯ ಒಂದು ಚಿತ್ರಣವು ಕೂಡ ಸಂಪೂರ್ಣ ಬದಲಾಗಿದೆ. ಹೊಸತ್ತೊಂದು ಉತ್ತಮವಾದಂಥ ಪರಿಸರವನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಮರದೊಳಗಿನಿಂದ ಹರಿದು ಬರುವಂತಹ ಒಂದು ವಿಶೇಷವಾದಂತಹ ಒಂದು ಕಾರಂಜಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದರೆಲ್ಲದರ ಹಿಂದೆ ತುಂಬ ಜನ ಶ್ರಮಪಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ಈಗ ನಮ್ಮ ಜೊತೆಗಿದ್ದಾರೆ, ಅಜಯ್ ಅವರಿದ್ದಾರೆ. ಅವ್ರ ಹತ್ರ ಮಾತನಾಡಿಸಬೇಕು. ರಾಮಚಂದ್ರ ಶೆಟ್ಟರ ಮಗ ಅಜಯ್, ಇದೇನಿದು ಕಾರಂಜಿ ಹೇಗೆ ಮಾಡಿದ್ರಿ? ನಮಸ್ತೆ. ಕಾರಂಜಿ ಅಂದರೆ ನಾವು ಫಸ್ಟಿಗೆ ಕೌಂಟ್ರ್ ಮಾಡಿದೆವು. ಕೌಂಟ್ರ್ ಮಾಡೋಕೊಂದು ಇದಕ್ಕೆ 8 ನಮ್ಮದು ಕೌಂಟ್ರ್ ಬರ್ತದೆ. ಇಲ್ಲಿ ಅನ್ನ ಛತ್ರದಲ್ಲಿ 8 ಕೌಂಟ್ರ್ ಬರ್ತದೆ. ಸೊ ಅಲ್ಲಿಗೆ ನಾವು ಇಲ್ಲಿಂದ ಎಲ್ಲ ಐಟಮ್ಸನ್ನು ಸಪ್ಲೈ ಮಾಡ್ತೇವೆ. ಸೊ ಆ ಕಾರಣದಿಂದ ಈ 8 ಕೌಂಟ್ರ್ಗಳನ್ನು ನಾವು ಮಾಡಿದ್ವಿ. ಈ ಕೌಂಟ್ರ್ ಮಾಡುವಾಗ ಇದಕ್ಕೊಂದು ಚೆಂದ ಒಂದು ರೂಪ ಬಂತು ಇದಕ್ಕೆ. ಸೊ ಇದರ ಹಿಂದುಗಡೆ ಒಂಥರ ನಮ್ಮದು ಪಾಕಶಾಲೆದೆಲ್ಲ ಕಿಚನ್ ಎಲ್ಲ ಕಾಣ್ತಾ ಇತ್ತು. ಸೊ ಅದಕ್ಕೊಂದು ಶೇಡ್ ಎಂತಾದರೂ ಬೇಕು ಅಂತೇಳಿ ಯೋಚನೆ ಬಂದಾಗ ಇಂಥದ್ದೊಂದು ಬ್ಯಾಂಬೋದೇನಾದರೂ ಮಾಡುವ ಅಂಥೇಳಿ ಯೋಚನೆ ಬಂತು. ಸೊ ಹಾಗಾಗಿ ನಾವು ಬ್ಯಾಂಬೋದಲ್ಲಿ ಈ ಥರ ಒಂದು ಡಿಸೈನನ್ನು ಕೊಟ್ಟದ್ದು. ಸೊ ಅದೆಲ್ಲ ಆದ ನಂತರ ಕೊನೆಗೆ ಇಲ್ಲಿ ಒಂದು ವಾಟರ್ಫಾಲ್ ಇದ್ದರೆ, ಫೌಂಟೇನ್ ಇದ್ದರೆ ಒಂದು ಚೆಂದ ಆಗ್ತದೆ, ಟೋಟಲ್ ಈ ಕಾನ್ಸೆಪ್ಟಿಗೆ ಒಂದು ಚೆಂದ ಕಾಣ್ತದೆ ಅಂತ ಹೇಳೋ ಒಂದು ದೃಷ್ಟಿಯಿಂದ ಒಂದು ಮೊನ್ನೆ ಇದೆಲ್ಲ ಫಿನಿಶ್ ಆದ ನಂತರ ಮುಗೀತು ನಮ್ಮದು ಕೆಲಸ ಅಂತ ಕೂತಿದ್ದೇವೆ ನಾವು. ಲಾಸ್ಟಿಗೆ ಕೊನೆಗೆ ಇಲ್ಲಿ ಏನೋ ಒಂದು ಖಾಲಿ ಕಾಣ್ತಾ ಉಂಟಲ್ಲ ಅಂತ ಅನ್ನಿಸ್ತು. ಸೊ ಮಧ್ಯಾಹ್ನ ಒಂದು ಫೌಂಟೇನ್ ಮಾಡುವ, ಇಲ್ಲಿ ವಾಟರ್ಫಾಲ್ ಮಾಡುವ ಅಂತೇಳಿ ಯೋಚನೆ ಬಂತು. ಸೊ ಇದಕ್ಕೆ ಬೇಕಾದಂಥ ಎಂತೆಲ್ಲ ಬೇಕು ಅದನ್ನೆಲ್ಲ ಹೋಗಿ ಕಲೆಕ್ಟ್ ಮಾಡಿಕೊಂಡು ಬಂದು ಅವತ್ತು ಸಂಜೆ 5 ಗಂಟೆಗೆ ನಾವು ಕೆಲಸ ಶುರು ಮಾಡಿದೆವು. 5 ಗಂಟೆಯಿಂದ 11 ಗಂಟೆ ತನಕ ಒಂದು 3 ಜನ ಇಟ್ಕೊಂಡು ಈ ಕೆಲಸ ಮಾಡಿದ್ವಿ. 2 ದಿವಸದಲ್ಲಿ ಈ ಫೌಂಟೇನನ್ನು ರೆಡಿ ಮಾಡಿದ್ದೇವೆ ನಾವು. ಓಕೆ, ಇದು ಈಗ ಹೊಸ ಲುಕ್ ಕೊಟ್ಟಿದೆ.
ಇದು ತುಂಬ ಜನರಿಗೆ ಭಾರಿ ಲೈಕ್ ಆಗಿದೆ. ತುಂಬ ಜನರು ಇದನ್ನು ನೋಡಲಿಕ್ಕೆ ಅಂತಲೇ ಈಗ ಇಲ್ಲಿ ಅಲ್ಲಿ ಬರ್ತಿದ್ದಾರೆ. ಎಲ್ಲಿ ಫೌಂಟೇನಲ್ಲಿ ಮತ್ತು ಈ ಕೌಂಟ್ರುಗಳೆಲ್ಲ ಎಲ್ಲಿ ಇದು ಈ ಒಂಥರ ನೀಟ್ನೆಸ್ ಆಗಿರುವಂಥ ಕೌಂಟ್ರುಗಳು ಅಂತ ಹೇಳಿ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತುಂಬ ಜನ ಬಂದು. ಅದು ನಾವು ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಯಿತು ಅಂತ ನಮಗೆ ಅನ್ನಿಸ್ತಿದೆ. ಪಾಕಶಾಲೆಯ ಒಳಗೊಂದು ಉಗ್ರಾಣ ಇದೆ. ಆ ಉಗ್ರಾಣಕ್ಕೆ ಎಂಟ್ರಿ ಆಗುವಾಗ ನಮಗೆ ಸಿಗುವಂಥದ್ದು ಧಾನ್ಯದ ಅಲ್ಲಿ ಮಾಡಿರುವಂತಹ ವಿಶೇಷವಾದಂತಹ ಒಂದು ರಂಗೋಲಿ. ಧಾನ್ಯದ ರಂಗೋಲಿಯನ್ನು ನೋಡಿ ನೀವು ಒಳಬರಬೇಕು. ಅದು ಧಾನ್ಯದ ರಂಗೋಲಿ ಅಂತ ನಾವು ಹೇಳಿದರೆ ಮಾತ್ರ ಅರ್ಥ ಆಗುತ್ತೆ. ಆ ರೀತಿಯಾಗಿ ರಂಗೋಲಿಯನ್ನು ಇಲ್ಲಿ ನಿರ್ಮಾಣ ಮಾಡಿದರೆ ಈಗ ಒಳಭಾಗಕ್ಕೆ ಅಂದರೆ ಪಾಕಶಾಲೆಯ ಪಕ್ಕದಲ್ಲಿರುವಂಥ ಒಳಭಾಗಕ್ಕೆ ಪ್ರವೇಶ ಮಾಡುವಾಗ ನಿಮಗೆ ಮೊದಲಿಗೆ ಕಾಣ ಸಿಗುವಂಥದ್ದು 2 ಗಣಪತಿ, ತರಕಾರಿಯಿಂದ ನಿರ್ಮಿತವಾಗಿರುವಂತಹ 2 ಗಣಪತಿಯ ಒಂದು ಚಿತ್ರಣ ಕಾಣ್ತಾ ಇದೆ. ಉಗ್ರಾಣದ ಒಳಭಾಗಕ್ಕೆ ಪ್ರವೇಶ ಮಾಡುವಾಗ ಸಿಗುವಂಥದ್ದು ನೋಡಿ 2 ಗಣಪತಿ. ಅದರ ಜೊತೆಗೆ ಬಹಳ ಸುಂದರವಾದಂಥ ಬಾಗಿಲುಗಳು. ಉಗ್ರಾಣದ ಬಾಗಿಲು ಅಂತ ಹೇಳಿದರೆ ಬಹಳ ಗತ್ತಿನ ಬಾಗಿಲು ಅಂತ ಇದನ್ನು ಕರಿಬೋದು. ಆ ಗತ್ತಿನ ಬಾಗಿಲನ್ನು ತೆರೆದು ಹೀಗೆ ಒಳಗೋದಾಗ ಬಹಳ ಚಂದವಾಗಿ ಕಾಣುತ್ತದೆ. ಇದು ಪಾಕಶಾಲೆಯ ಒಳಭಾಗದ ಉಗ್ರಾಣ. ಈ ಪಾಕಶಾಲೆಯ ಒಳಭಾಗದ ಉಗ್ರಾಣದಲ್ಲಿ ಏನೇನಿದೆ ಕೇಳುವ ಸರ್. ಈ ಪಾಕಶಾಲೆಯ ಒಳಭಾಗದ ಉಗ್ರಾಣದಲ್ಲಿ ಏನೆಲ್ಲ ಇದೆ? ಅಕ್ಕಿ ತರಕಾರಿ ಸಾಧಾರಣ 200ಕ್ಕಿಂತಲೂ ಜಾಸ್ತಿ ಐಟಮ್ಗಳಿವೆ. 200ಕ್ಕಿಂತ ಜಾಸ್ತಿ ಐಟಮ್ ಇದೆ. ಓಕೆ, ನಾವೀಗ ತೋರಿಸ್ತಾ ಹೋಗ್ತೀವಿ ನೋಡಿ. ಚಕ್ಕೆ ಮಸಾಲೆ, ಲವಂಗ, ಚಹಾ ಪುಡಿ, ದೀಪದ ಎಣ್ಣೆ, ತುಪ್ಪ, ಚಕ್ರ ಮೊಗ್ಗು, ಗರಂ ಮಸಾಲ, ಕಲ್ಲರ್ ಪುಡಿ, ಜೇನುತುಪ್ಪ, ಸೋಡಾ ಹುಡಿ, ಜೀರಿಗೆ, ಕಾಳುಮೆಣಸು, ಏಲಕ್ಕಿ ಕೂಡು, ಬಿಳಿ ಎಳ್ಳು, ಉಪ್ಪಿಟ್ಟು ಸೇಮಿಗೆ, ಟೇಬಲ್ ರೋಲಿಂದ ಹಿಡಿದು ಕೊತ್ತಂಬರಿ ಹುಡಿ, ಹೆಸರು ಕಾಳು, ಕಡಲೆಕಾಳು, ಸಾಂಬಾರು ಹುಡಿ, ಪಾಮ್ ಆಯಿಲ್ ಎಲ್ಲವೂ ಕೂಡ ಇದೆ. ತರಕಾರಿಗಳನ್ನು ಕೂಡ ತಾವು ನೋಡ್ಬೋದು. ಇಲ್ಲಿ ಲಿಂಬೆ ಹಣ್ಣಿದೆ, ನಂತರ ಸಬೀನ ಇದೆ, ಸರ್ಫ್ ಇದೆ, ಯಾಕಂತಂದರೆ ಕ್ಲೀನಿಂಗಿಗೆ ಬೇಕಾದಂಥದ್ದು. ಮೆಣಸಿನ ಪುಡಿ ಇದೆ. ಅದರ ಜೊತೆಗೆ ತರಕಾರಿ, ಬಹಳಷ್ಟು ತರಕಾರಿಯನ್ನು ಇಲ್ಲಿ ಶೇಖರಿಸಿಡಲಾಗಿದೆ. ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಹಸಿರುವಾಣಿ ಹೊರೆ ಕಾಣಿಕೆ ಅಲ್ಲ, ಇದು ಛತ್ರದ ಅಂದರೆ ಸುಪ್ರಸಾದ ಭೋಜನಾಲಯದ ಒಳಭಾಗದಲ್ಲಿರುವಂತಹ ಒಂದು ಉಗ್ರಾಣ. ಈ ಉಗ್ರಾಣದ ವಿಶೇಷತೆ ಇದು ಅಂದರೆ ಆಯಾಯ ದಿನದ ಅಡಿಗೆಗೆ ಬೇಕಾದಂಥ ಸಾಮಗ್ರಿಗಳನ್ನು ಇಲ್ಲಿ ಶೇಖರಣೆ ಮಾಡಿಡಲಾಗಿದೆ. ನೋಡಿ, ಇದು ತರಕಾರಿಯನ್ನು ಶೇಖರಣೆ ಮಾಡಿಟ್ಟಿರುವಂಥದ್ದು. ಕ್ಯಾರೆಟ್, ಮೂಲಂಗಿ, ಅನಂತರ ಟೊಮೆಟೊ, ಸೀಮೆ ಬದನೆಕಾಯಿ ಇರ್ಬೋದು, ಕೆಂಬಡೆ, ಅನಂತರ ಎಲ್ಲವನ್ನು ಕೂಡ ಇಲ್ಲಿ ಶೇಖರಣೆ ಮಾಡಲಾಗಿದೆ. ಎಲ್ಲವೂ ಕೂಡ ವಿಶೇಷವಾಗಿ ಇಲ್ಲಿ ಶೇಖರಣೆ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಒಂದು ಅಕ್ಕಿಯನ್ನು ಕೂಡ ಶೇಖರಣೆ ಮಾಡಲಾಗಿದೆ. ಬೇಕಂತ ಎಲ್ಲ ಸಾಮಾನುಗಳನ್ನು, ಹೆಸರುಬೇಳೆ, ಕಡಲೆಬೇಳೆ ಎಲ್ಲವೂ ಕೂಡ ಇಲ್ಲಿದೆ. ಇದು ಉಗ್ರಾಣದ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಉಗ್ರಾಣದ ವ್ಯವಸ್ಥೆ ಅಂದರೆ ನೋಡಿ ಯಾವ ರೀತಿಯಾಗಿ ಶೇಖರಣೆಯನ್ನು ಮಾಡಿದ್ದಾರೆ. ಬಹಳ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿಕೊಂಡಿದ್ದಾರೆ. ಅದ್ರ ಜೊತೆಗೆ ಇದು ಎಲ್ಲ ಶೇಖರಣೆ ಮಾಡುವಂಥ ಈ ಪಟ್ಟಿಗಳನ್ನು ತಾವು ನೋಡ್ಬೋದು. ಎಲ್ಲವೂ ಕೂಡ ಅಡಿಕೆ ಗಿಡದ, ತೆಂಗಿನ ಗಿಡದ ಮತ್ತು ಅಡಿಕೆ ಗಿಡದ ಸಾಮಗ್ರಿಗಳಿಂದಲೇ ಮಾಡಿರುವಂಥದ್ದು. ಬಹಳ ಅದ್ಭುತವಾದಂತಹ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಜೊತೆಗೆ ಈ ಉಗ್ರಾಣಕ್ಕೂ ಕೂಡ ಒಂದು ಹೊಸತ್ತೊಂದು ಲುಕ್ಕನ್ನು ಇಲ್ಲಿ ಕೊಡಲಾಗಿದೆ. ನಾನು ಉಗ್ರಾಣದ ಒಂದೇ ಸ್ಟೋರಿ ಮಾಡಿದರೆ ಹೇಗೆ, ಯಾಕೆಂತಂದರೆ ಉಗ್ರಾಣದಿಂದ ಹೋಗೋದು ಪಾಕಶಾಲೆಯನ್ನು ಕೂಡ ನಾವು ನಿಮಗೆ ತೋರಿಸಬೇಕು. ಈ ಹಿಂದೆ ನಾವು ಪಾಕಶಾಲೆಯನ್ನು ನಿಮಗೆ ತೋರಿಸಿದ್ವಿ, ಹೇಗೆ ರೆಡಿ ಆಗ್ತಾ ಇದೆ ಪಾಕಶಾಲೆ ಅನ್ನುವಂಥ ನಿಮಗೆ ತೋರಿಸಿದ್ವಿ. ಈಗ ಎಲ್ಲ ಬಾಣಸಿಗರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿಕೊಂಡು ಅಡುಗೆಯಲ್ಲಿ ನಿರತರಾಗಿದ್ದಾರೆ. ನೋಡಿ, ಅಲ್ಲಿ ಅಡುಗೆ ಮಾಡುವಂತಹ ಒಂದು ಗೌಜಿ ಗಮ್ಮತ್ತು ಜೋರಾಗಿದೆ. ಒಂದು ಬ್ರಹ್ಮ ಕಲಶದ ಮೊದಲ ದಿನ, ಇದು ಮೊದಲ ದಿನವೇ ವೈಭವದ ಅಡುಗೆ ಕಾರ್ಯಕ್ರಮ ನಡೀತದೆ ನೋಡಿ. ಸವಾಸ್ ಸರ್, ಎಂತ ಆಗ್ತಾ ಉಂಟು? ತೋವೆ ಸಾರು, ಸಾಂಬಾರು, ಸೌತೆಕಾಯಿ, ಕುಂಬಳಕಾಯಿ, ಇಲ್ಲಿ ನೋಡಿ ಸೌತೆ, ನೋಡಿ ರಾಶಿ ಸೌತೆ, ಸಾಂಬಾರು ಆಗ್ತಾ ಇದೆ. ಗೌಜಿದವ ನಸುಕು ರೆಡಿ. ತುಲೆ ಭಾರಿ ಗಮ್ಮತ್ತು. ಪಾಯಸ ಸರ್, ಒಂಚೂರು ಪಾಯಸಕ್ಕೆ ಒಂದು ಕೋಲು ಮಾಡಲಿ. ಉಪ್ಪಿಟ್ಟ ಬನ್ನಿ ಉಪ್ಪಿಟ್ಟು ಉಂಟು ನೋಡಿ. ಅಲ್ಲಿ ಉಪ್ಪಿಟ್ಟಲ್ಲ, ಇದು ಚಿತ್ರಾನ್ನ ನೋಡಿ. ಚಿತ್ರಾನ್ನ ನೋಡಿ, ಅಕ್ಕಿ ಉಪ್ಪಿಟ್ಟಾ? ಸ್ವಲ್ಪ ಎತ್ತಿ ತೋರಿಸಿ ಸರ್. ಎಸ್, ಅಕ್ಕಿ ಉಪ್ಪಿಟ್ಟು ನೋಡಿ. ಅಕ್ಕಿ ಉಪ್ಪಿಟ್ಟು ಬಿಸಿ ಸಬಾಸ್. ಇದೊಂದು ಗೌಜಿ ಗಮ್ಮತ್ತು ಅಂತ ಹೇಳಿದರೆ ಉಜಿರೆಯಲ್ಲಿ ಬಹಳ ಅದ್ಭುತವಾದಂತಹ ವ್ಯವಸ್ಥೆ, ಬಹಳ ವಿಶೇಷವಾದಂಥ ವ್ಯವಸ್ಥೆ. ಎಲ್ಲ ಬಿಸಿ ನೀರಿಡಲಾಗಿದೆ. ಅದರ ಜೊತೆಗೆ ಬಡಿಸೋದಕ್ಕೆ ಬೇಕಾದಂತಹ ಎಲ್ಲ ರೀತಿಯಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಬಡಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಅದರ ಜೊತೆಗೆ ಈಗ ನೋಡಿ, ಅನ್ನ ಬಸಿತಾ ಇದ್ದಾರೆ.
ಅನ್ನ ಎಲ್ಲ ಬಸಿತಾ ಇದ್ದಾರೆ ನೋಡಿ. ಎಲ್ಲ ಅನ್ನ ಬಸಿಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಎಲ್ಲ ಅದನ್ನೆಲ್ಲ ತಾವು ನೋಡ್ತಾ ಇದ್ದೀರಿ. ಎಸ್, ನೋಡಿ ಬಹಳ ಚರ್ಚೆಯಲ್ಲಿ ತೊಡಗಿಕೊಂಡಿದ್ದಾರೆ ಆಹಾರ ಸಮಿತಿಯ ಇಬ್ಬರು ದಿಗ್ಗಜರು, ರಾಮಚಂದ್ರ ಶೆಟ್ಟರು ಮತ್ತು ಅರುಣ್ ದಿಶಾ ಅವರು. ಅದರ ಜೊತೆಗೆ ಒಂದು ಪಾಕ ತಜ್ಞರಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ರವಿ ಕುಂಟಿನಿ ಅಂತೇಳಿ, ಓಕೆ. ಉಪ್ಪಿನಂಗಡಿ ನಮ್ಮ ಊರು. ಸರ್, ಎಷ್ಟು ಜನ ಬಾಣಸಿಗರು ಸೇರಿಕೊಂಡು ಈ ಅಡುಗೆ ಕೆಲಸವನ್ನು ಮಾಡ್ತಾ ಇದ್ದೀರಿ? ಈ ಪಾಕಶಾಲೆಯ ವ್ಯವಸ್ಥೆ ಹೇಗಿದೆ? ಪಾಕಶಾಲೆಯ ವ್ಯವಸ್ಥೆಯ ಬಗ್ಗೆ ಯಾವುದೊಂದು ಬೇರೆ ಇನ್ನೊಂದು ಮಾತಾಡುವ ಹಾಗೆ ಇಲ್ಲ. ಅಚ್ಚುಕಟ್ಟಿನಂಥ ವ್ಯವಸ್ಥೆಯನ್ನು ಇವರು ಮಾಡಿಕೊಟ್ಟಿರ್ತಾರೆ. ಇನ್ನು ನಮ್ಮ ಕೈಯಲ್ಲಿ ನಾವು ಪಾಕ ಮಾಡಿ ಅವರಿಗೆ ಒಪ್ಪಿಸುವಂಥದ್ದು ನಮ್ಮ ಕೆಲಸ. ಓಕೆ, ಇವತ್ತು ಮೊದಲ ದಿನ ಸರ್, ಹೇಗೆ ವ್ಯವಸ್ಥೆಗಳಾಗ್ತದೆ? ಎಷ್ಟು ಜನ ಬಾಣಸಿಗರಿದ್ದೀರಿ? ನಾವು ಇವಾಗ ಒಂದು 15 ಜನ ಬಂದಿದ್ದೇವೆ. ನಾಳೆ ಗ್ರಹಣ ಇದ್ದ ಕಾರಣ ನಾಳೆ ಸಾಯಂಕಾಲದ ನಂತರ ನಮ್ಮ ಬಾಣಸಕರು ಇನ್ನೊಂದು 15 ಜನ ಬರಲಿಕ್ಕಿದ್ದಾರೆ. ಓಕೆ, ಬರಲಿಕ್ಕಿದ್ದಾರೆ. ಹೌದು. ಇಲ್ಲಿ ಇದು ಪರ್ಮನೆಂಟ್ ಸೆಟಪ್ ಇದ್ದಂಗೆ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದು ಪರ್ಮನೆಂಟಿಗೆ ಮಾಡಿದಂಥ ಅನ್ನಛತ್ರದ ರೀತಿಯಲ್ಲಿ ಇದೆಯಾ? 100ಕ್ಕೆ 100 ಇದೆ. ಓಕೆ. ಇಲ್ಲಿಯ ನೀರು ಹೋಗ್ಲಿಕ್ಕೆ ಒಂದು ದೊಡ್ಡ ಇಂಗು ಗುಂಡಿ ಮಾಡಿದ್ದಾರೆ. ಅದು ಅಚ್ಚುಕಟ್ಟಾದ ವ್ಯವಸ್ಥೆ. ಅಚ್ಚುಕಟ್ಟಾದ ವ್ಯವಸ್ಥೆ. ಹೌದು. ನೋಡುವ, ಮೊದಲ ದಿನ ಬಹಳ ಅದ್ಭುತವಾದಂಥ ರೆಸ್ಪಾನ್ಸ್ ಉಜಿರೆಯ ಬ್ರಹ್ಮಕಲಶೋತ್ಸವಕ್ಕೆ ಬಂದಿದೆ. ಅರುಣ್ ಅವರಿದ್ದಾರೆ, ಮಾತಾಡಿಸುವ. ಸರ್, ಹೇಗಾಯ್ತು ಇವತ್ತಿನ ರೆಸ್ಪಾನ್ಸ್? ದೇವರ ಜನಾರ್ದನ ದಯೆಯಿಂದ ಇವತ್ತು ಬಹಳ ಚಂದವಾಗಿ ಈ ಕಾರ್ಯಕ್ರಮ ನಡೆಯಿತು. ಬೆಳಗಿನ ಹೊತ್ತು ನಮ್ಮ ಧರ್ಮಾಧಿಕಾರಿಗಳ ಮಗಳಾದಂತಹ ಶ್ರದ್ಧಾ ಅಮಿತ್ರವರು ಬಂದಿದ್ದರು. ಹಾಗೆ ಬಾಳೆಕುದ್ರು ಸ್ವಾಮಿಗಳು ಬಂದಿದ್ದರು, ನಮ್ಮ ಅನಿಲ್ ಕುಮಾರ್ ಬಂದಿದ್ದರು, ಶ್ರೀಧರ್ ಬಿಡವರು ಬಂದಿದ್ದರು, ಪ್ರತಾಪ್ ಸಿಂಗ್ ನಾಯಕ್ ಬಂದಿದ್ದರು, ಹಾಗೆ ಸೋನಿಯಾ ಮೇಡಮ್ ಬಂದಿದ್ದರು, ನಮ್ಮ ಯಶೋರ್ಮರ ಧರ್ಮಪತ್ನಿ, ಹಾಗೆ ನಮ್ಮ ದನಿಗಳಾದಂತಹ ಶರಕಿತ ಪಟ್ವಾಟರು ಬಂದು ಬೆಳಿಗ್ಗೆ ಒಂದು ಸುಸಂದರ್ಭ ಒಳ್ಳೆಯ ಮುಹೂರ್ತದಲ್ಲಿ ನಮ್ಮ ಈ ಪಾಕಶಾಲೆ ಸುರುಚಿ ಅನ್ನುವಂಥದ್ದು ಬೆಳಿಗ್ಗೆ ದೀಪ ಬೆಳೆಸುವುದರ ಪ್ರಾರಂಭ ಆಗಿದೆ. ಹಾಗೆ ಇಲ್ಲಿ ನಾವಿವತ್ತು ಬಹಳ ಉತ್ತಮ ವಿಶೇಷವಾಗಿ ಈ ಪಾಕಶಾಲೆ ಹೇಗೆಂದರೆ ಒಂದು ಹಾಲು ಉಕ್ಕಿಸುವ ನಂತರ ಹಾಗೆ ಪ್ರಾರಂಭ ಆಗ್ತದೆ ಪಾಕಶಾಲೆ ಅನ್ನೋದು. ಬಹಳ ಉತ್ತಮ ರೀತಿಯಲ್ಲಿ ಹಾಲು ಉಕ್ಕಿಸಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಹೆಚ್ಚು ಕಮ್ಮಿ ಇವತ್ತು ನಾವೇನು ಅಂದಾಜು ಮಾಡಿದ್ದೇವೆ ಅದಕ್ಕಿಂತ 2 ಪಟ್ಟು ಜಾಸ್ತಿ ಇವತ್ತು ಜನ ಬಂದಿದ್ದಾರೆ. ಸುಖವಾಗಿ ಆಹಾರವನ್ನು ಸೇವಿಸಿದ್ದಾರೆ. ಬೆಳಗ್ಗೆ ನಮ್ಮ ಪಕ್ಕದಿಂದ ರವಿಕುಂಡಿರ ತಂಡ ಬಹಳ ವಿಶೇಷವಾಗಿ ಚಂದವಾಗಿ ಚೊಕ್ಕವಾಗಿ ನಮಗೆ ಬಹಳ ಶುಚಿಯಾಗಿ ಇವತ್ತು ಅವರು ಅಡುಗೆ ಮಾಡಿಕೊಟ್ಟಿದ್ದಾರೆ. ಜನಗಳ ಅಭಿಪ್ರಾಯ ನಾವು ತುಂಬ ಕೇಳಿದ್ದೇವೆ. ನಾವು ಕೂಡ ಎಲ್ಲೂ ಕೂಡ ಭಾಳ ಚೆಂದ ಇತ್ತು, ಒಳ್ಳೆಯದು ರುಚಿಯಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಜನಾರ್ದನ ಮುಂದಿನ ದಿನಗಳಲ್ಲೂ ಕೂಡ ಅದನ್ನು ಅದೇ ರೀತಿ ಮುಂದುವರಿಸಿಕೊಂಡು ಹೋಗಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಸರ್, ಹೇಗಾಯಿತು? ಅಂದರೆ ಮೊದಲ ದಿನದಲ್ಲಿ ಹಸಿರು ಹೊರೆಕಾಣಿಕೆ ಎಣಿಕೆಗೂ ಮೀರಿ 10 ಪಟ್ಟು ಜಾಸ್ತಿ ಆಗಿದೆ. ಮೊದಲ ದಿನವೇ ಅಲ್ಲಿ ಉಗ್ರಾಣದಲ್ಲಿ ಜಾಗ ಇಲ್ಲ ಅನ್ನುವಂಥ ಕೂಗಿದೆ. ಊಟಕ್ಕೂ ಕೂಡ ಅದೇ ರೀತಿ ಜನ ಇದ್ದರು. ಪಾಕಶಾಲೆಯಲ್ಲಿ ಬಾಣಸಿಗರು ಬಹಳ ನಿರಂತರವಾಗಿ ಶ್ರಮ ವಹಿಸ್ತಾ ಇದ್ದಾರೆ. ಪಾಕಶಾಲೆಯ ಪಕ್ಕದ ಉಗ್ರಾಣವು ಕೂಡ ಬಹಳ ವಿಶೇಷವಾಗಿ ನಿರ್ಮಾಣ ಮಾಡಲಾಗಿದೆ. ಏನು ಹೇಳ್ತೀರಿ ಟೋಟಲ್ ಇವತ್ತ ಮೊದಲ ದಿನದ ರೆಸ್ಪಾನ್ಸ್ ಬಗ್ಗೆ? ಮೊದಲ ದಿನದಲ್ಲಿ ನಾವು 100ಕ್ಕೆ 150% ಸಕ್ಸಸ್ ಆಗಿದ್ದೇವೆ. ಮತ್ತು ರುಚಿಯಾದಂಥ ಅಡುಗೆಗಳು ಮಾಡಿ ಹಾಕಿದ್ದಾರೆ. ನಾನು ಎಲ್ಲರ ಹತ್ರ ವಿಚಾರಣೆ ಮಾಡ್ತಿದ್ದೆ, ಎಂಚಾಣ ಅಂತ. ಎಲ್ಲರೂ ಹೇಳಿದ್ದಾರೆ ಮಾತಾಡಲಿಕ್ಕೆಲ್ಲ 100% ಸಕ್ಸಸ್ ಆಗಿದೆ. 100% ಸಕ್ಸಸ್ ಆಗಿದೆ. ಮತ್ತು ಬಂದವರು ಸಹ ರವಿ ಕುಂಟಿನಿ ಅಂತ ಹೇಳಿದ ಅವು ಸಕ್ಸಸ್ ಮಾಡಿದೆ. ಅವ್ರು ಮಲ್ತೀರಿ 3 ಮಲ್ತೀರಿ ಫಸ್ಟ್ ಕ್ಲಾಸ್ ಆತಂತ ಹಾಗೆ ಫಸ್ಟ್ ಕ್ಲಾಸ್. ಮತ್ತು ಅವರು ನೋಡಿ, ಅವರು ನಮಗೆ ಅವರದ್ದೇನು ನಾನು ಅಡುಗೆ ಅಂತೇಳಿ ಹಾಗೇನು ಕಾಣೋದಿಲ್ಲ ನಮಗೆ. ನಮ್ಮ ಲೆವೆಲಲ್ಲಿ ಪಾಪ ಅವರು ಸಹ ಮಾತಾಡ್ತಾರೆ. ಅದರಷ್ಟು ಸಂತೋಷ ನಮಗೆ ಬೇರೆ ಯಾವುದಿಲ್ಲ. ಅವರಾಗಲಿ, ಅವರ ತಮ್ಮ ಆಗಲಿ, ಅವರ ಸಂಗಡಿಗರಾಗಲಿ, ಎಲ್ಲರೂ ಹಾಗೆ. ಯಾಕಂದರೆ ಪ್ರತಿಯೊಂದನ್ನು ಸಮೇತ ನಮ್ಮ ಹತ್ರ ವಿಚಾರಣೆ ಮಾಡಿ ನಾಳೆಗೆ ಎಂತ ಮಾಡೋದು, ನಾಳೆಗೆ ಹೇಗೆ ಮಾಡೋದು ಅಂತ ಕೇಳಿಕೊಂಡು ಮಾತಾಡ್ತೀವಿ. ಇದು ಉಜಿರೆಯ ಪಾಕಶಾಲೆ ಮತ್ತು ಪಾಕಶಾಸ್ತ್ರಜ್ಞರು ಮಾಡುವಂಥ ಸಮಿತಿಯವರು ಏನು ಹೇಳ್ತಾರೆ ಅನ್ನುವಂಥ ಕೇಳಿದ್ರು. ಜೊತೆಗೆ ಪಾಕಶಾಲೆ ಹೇಗಿದೆ, ಉಗ್ರಾಣ ಹೇಗಿದೆ ಅನ್ನುವಂಥ ಪುಟ್ಟ ದೃಶ್ಯಗಳನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಭರ್ಜರಿ ಭೋಜನ ಇಲ್ಲಿ ರೆಡಿ ಆಗಲಿಕ್ಕಿದೆ. ಅದನ್ನು ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೋಲ, ಸುದ್ದಿ ನ್ಯೂಸ್, ಉಜಿರೆ.